ಕೆಲವು ಸಿನಿಮಾಗಳಿರ್ಬೋದು ನಿಮಗೆ ಆ ರಿಯಲ್ ಟ್ರುತ್ನ ತರ್ತಾರೆ. ಯಾಕಂತ ಹೇಳಿದ್ರೆ ಇದೇ ಸತ್ಯ, ಕಹಿ ಸತ್ಯ ನಿಮ್ಗೆ ಅರ್ಥ ಆಗಲಿ ಅಂತ. ಈಗ ಕೇರಳ ಫೈಲ್ಸ್ ಅಲ್ಲಿ ನಡೆದಿರುವಂಥ ನೈಜ ಘಟನೆಗಳನ್ನು ಜನಗಳಿಗೆ ತಲುಪಿಸ್ಲಿಕ್ಕೋಸ್ಕರ ಮಾಡಿರೋದು. ಕಾಶ್ಮೀರದಲ್ಲಿ ಆ ಥರ ಆಗಿರೋದು ನಮ್ಗೆ ವಿಷಯನೇ ಗೊತ್ತಿಲ್ಲ. ಕಾಶ್ಮೀರ ಫೈಲ್ಸ್ ನೋಡಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು, ಅಯ್ಯೋ ಕಾಶ್ಮೀರದಲ್ಲಿ ಇಂಥ ಒಂದು ದಾರುಣ ಸ್ಥಿತಿಗೆ ತಂದಿದ್ರ ಇವರು ಅಂತ. ನೀನು ಇದೆಯಾ ಈ ಸಿನಿಮಾದಲ್ಲಿ, ನೀನು ಹೇಗಿದೆಯಾ ಅಂದರೆ ಇಂಡೈರೆಕ್ಟಾಗಿ ಸಿನಿಮಾದ ಸ್ಟೋರಿಯನ್ನು ಕೇಳೋಕ್ಕೆ ತುಂಬ ಜನ ಟ್ರೈ ಮಾಡಿದರು. ಅಫ್ಕೋರ್ಸ್ ನಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಮಂಗಳೂರು ಚಿಕ್ಕ ವಿಷಯ, ಚಿಕ್ಕ ಊರಲ್ಲಿ ಎಲ್ಲರಿಗೂ ಫ್ರೆಂಡ್ಶಿಪ್ ಆಗಿರ್ತಾರೆ. ನಮಗೆಲ್ಲ ಇದು ಕ್ಯಾಸ್ಟ್ದವರು ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವರೆಲ್ಲ ಕೇಳಿದ್ರು. ನಮಗೆ ಡಬ್ಬಿಂಗ್ ಪೋರ್ಷನ್ ಮಾಡುವಾಗ ಮಾತ್ರ ಕೆಲವುದೆಲ್ಲ ಗೊತ್ತಾಗುತ್ತೆ. ಆ್ಯಕ್ಚುಲಿ ಟ್ರೈಲರ್ ಈ ಥರ ಕಟ್ಟಾಗುತ್ತೆ, ಟ್ರೈಲರ್ ಹೀಗೆಲ್ಲ ಬರುತ್ತೆ ಅಂತ ನಮ್ಗೆ ದೇವರನ್ನೇ ಗೊತ್ತಿರಲಿಲ್ಲ. ಒಂದು ಡ್ಯಾಮ್ ಇರುತ್ತೆ, ಡ್ಯಾಮಿಂದ ಬಿದ್ದು ಸಾಯ್ತಾರೆ ಅಂತ ನಮಗೆ ಗೊತ್ತಿರುತ್ತೆ. ಸಾಯೋದು ಕೇಳಿರ್ತೀವಿ ನಾವು, ಹೇಗೆ ಬಿದ್ದಿದ್ದಾರೆ ಅನ್ನೋದು ನಮ್ಮ ಕಾಲ್ಪನಿಕ ಅಷ್ಟೇ. ಸತ್ತಿರೋದು ನಿಜವೇ, ಎಲ್ಲಾದರೂ ಹೋಗಿ ಸತ್ತಿರ್ತಾರೆ, ಸತ್ತರೆ ಹೀಗೆ ಸತ್ತಿರ್ತಾರೆ ಅವರು. ಬಟ್ ಹೇಗೆ ಸತ್ತ ಅನ್ನೋದು ನಮ್ಮ ಕಾಲ್ಪನಿಕ. ಅವ್ನು ಹೋಗಿ ರಾಡಿಗೆ ಬಿದ್ದನೋ, ಇಲ್ಲ ಕಲ್ಲಿಗೆ ಬಿದ್ದನೋ, ನೀರಿಗೆ ಬಿದ್ದು ಸತ್ತನೋ, ಇಲ್ಲ ಬೀಳುವಾಗಲೇ ಹಾರ್ಟ್ ಅಟ್ಯಾಕ್ ಆಯಿತು, ಅದು ನಮಗೆ ಬಿಟ್ಟಿರೋದು, ನಮ್ಮ ಕಾಲ್ಪನಿಕ. ಬಟ್ ಅಲ್ಲಿಂದ ಹಾರಿದ್ರೆ ಸಾಯ್ತಾರೆ ಅನ್ನೋದು ಕನ್ಫರ್ಮೇಷನ್ ಇದೆ. ಇಲ್ಲ ನಾವು ಕೋಮಗಲಭೆ ಮಾಡಲಿಕ್ಕೆ ಅಂತಲೇ ಸಿನಿಮಾ ಮಾಡಿರೋದಾ, ಇಲ್ಲ ಅದಲ್ಲ ನಾವು ಸಾಮರಸ್ಯವನ್ನು ಸಾರೋಕ್ಕೆ ಸಿನಿಮಾ ಮಾಡಿರೋದು ಅಂತ ಅವ್ರಿಗೆ ಅರ್ಥ ಆಗೇ ಆಗುತ್ತೆ ಖಂಡಿತವಾಗ್ಲು. ಈಗ ನಾವು ಒಂದು ಕೆಲವು ಜಾಗದಲ್ಲಿ ಮುಸ್ಲಿಮ್ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ದೀವಿ, ಅವ್ರ ಮನೇಲಿ ಊಟ ಮಾಡಿದ್ದೀವಿ. ನೋಡಿ, ಕಾಂತಾರ ಬರುವಾಗಲೂ ದೈವದ್ದು ಬಂದು ಕೂಡಲೇ ಕೆಲವರೆಲ್ಲ ಬೈಯಕ್ಕೆ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ರು. ಲೈಕ್ ಬರಲಿ ಸಿನಿಮಾ, ಇವ್ರನ್ನ ಕಳಿಸೋಣ, ಹೇಗೆ ಅಯ್ಯೋನೆಲ್ಲ ಅಲ್ಲಿ ತಗೊಂಡು ಹೋದ್ರು ಅಂತ. ಅಂಥವರೇ ಚಪ್ಪಲಿ ಬಿಟ್ಟು ಕೈ ಮುಕ್ಕೊಂಡು ಬಂದಿದ್ದಾರೆ. ಈ ಸಿನಿಮಾ ನೋಡಿದ ಎಂಡ್ ಆದಮೇಲೆ ಇದು ಕಾಶ್ಮೀರ್ ಫೈಲ್ಸು ಆಗ್ಬೋದು, ಕೇರಳ ಫೈಲ್ಸು ಆಗ್ಬೋದು, ಅವರವರು ನೋಡುವ ದೃಷ್ಟಿಯಿಂದ ಅಷ್ಟೇ. ಹಾಯ್ ಬ್ರದರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ನೋಡಿ, ಹೇಗಿದ್ದೀವಿ ನಾವು. ತುಂಬ ಲಾಂಗ್ ಗ್ಯಾಪ್ನ ನಂತರ ಮತ್ತೆ ಸಿಗ್ತಾ ಇದ್ದೇವೆ. ಒಂದು ವಿಶೇಷ ಕ್ಷಣ, ಜೂನ್ 16ನೇ ತಾರೀಕು ನಿಮ್ಮ ನಟನೆಯ ಬೇರ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಕೂಡ ಸ್ವಲ್ಪ ಕ್ವಶನ್ ಇರುತ್ತೆ. ಅದನ್ನು ಬಿಟ್ಟು ಕಾಂತಾರದ ನಂತರ ನಿಮ್ಮ ಲೈಫ್ ಹೇಗಿದೆ, ಏನು ಮಾಡ್ತಾ ಇದ್ದೀರಿ, ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನು, ಇದನ್ನು ಕೂಡ ನಮ್ಮ ಒಂದು ಕನ್ನಡಿಗರಿಗೆ ತಿಳಿಸುವಂಥ ಪ್ರಯತ್ನ. ಸೊ ಮೊದಲನೇದಾಗಿ, ಕಾಂತಾರದ ನಂತರ ಸ್ವರಾಜ್ ಶೆಟ್ಟಿ ಲೈಫ್ ಹೇಗಿದೆ? ಈಗ ಕಾಂತಾರದ ನಂತರ ಸ್ವರಾಜ್ ಶೆಟ್ಟಿಯಾಗಿಲ್ಲ ಲೈಫು, ಕಾಂತಾರದ ನಂತರ ಗುರುವನಾಗಿ ಲೈಫ್ ಇದೆ. ಎಲ್ಲಿ ಹೋದರೂ ಜನಗಳು ಗುರುವನಾಗಿಯೇ ನನ್ನನ್ನು ನೋಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಮೊದಲಿಗೆ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತ ಹೇಳಿದ್ರೆ ನೀವು ಮೊದಲಿಗೆ ನನ್ನನ್ನು ಒಂದು ಎಲ್ರಿಗೂ ಪರಿಚಯ ಮಾಡಿಕೊಟ್ಟವರು, ಆಮೇಲೆ ಬೇರೆ ಎಲ್ಲ ಚಾನಲ್ಗಳು ಪರಿಚಯ ಮಾಡಿಕೊಡ್ತು. ಬಟ್ ಈಗ ಒಂದು ಎಲ್ಲರ ಮನೆ ಮಗನಾಗಿ ನಾನು ಬದುಕ್ತಾ ಇದ್ದೇನೆ. ತುಂಬ ಪ್ರೀತಿ ಸಿಕ್ಕಿದೆ, ತುಂಬ ಜಾಗಕ್ಕೆ ಹೋಗಿದ್ದೀನಿ, ತುಂಬ ಜನನ ಭೇಟಿಯಾಗಿದ್ದೀನಿ. ಈಗಲೂ ಒಂದು ಪರ್ಸ್ನಲ್ ಅವರವರ ಮನೆಯ ಮಗನಾಗಿ ನನ್ನನ್ನು ನೋಡ್ತಾ ಇದ್ದಾರೆ. ಆ ಖುಷಿ ಬಗ್ಗೆ ಹೇಳಲಿಕ್ಕಾಗ್ತಿಲ್ಲ. ಮತ್ತೊಮ್ಮೆ ನಾನು ರಿಷಬ್ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಮೂಲಕ. ಯಾಕೆಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡೋ ರೀತಿ ಚಿಕ್ಕ ಪಾತ್ರವಾಗಿದ್ದರೂ ಕೂಡ ನನ್ನನ್ನು ಒಂದು ಈ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಲೆವೆಲ್ಗೆ ನನ್ನ ತಂದಿಟ್ರಿ. ಅದಕ್ಕೆ ನಿಮಗೆ ಅಡ್ಡು ಬಿದ್ದು ನಮಸ್ಕರಿಸ್ತೇನೆ ನಾನು. ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಸೊ ಮತ್ತೆ ನನ್ನನ್ನು ಯಾರೆಲ್ಲ ಇಷ್ಟು ತನಕ ಬೆಳೆಯೋಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ತುಂಬ ಒಂಥರ ಡಿಫ್ರೆಂಟ್ ಲೈಫ್. ಅದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ 12 ವರ್ಷಗಳ ಕಾಲ ಈ ಒಂದು ಲೈಫ್ ಬದುಕೋಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ. ಈಗ ಖುಷಿ ಆಗುತ್ತೆ, ನಾನು ಸತ್ತ ಮೇಲೇನೂ ಜನಗಳು ಸಾಯೋ ತನಕ ಅವ್ರ ಮನಸ್ಸಲ್ಲಿ ಗುರು ಅನ್ನೋ ಹೆಸರು ಸದಾಕಾಲ ಇರುತ್ತೆ ಅನ್ನೋ ನಂಬಿಕೆ ನನಗಿದೆ. ಎಸ್, ಕಾಂತಾರ ಒಂದು ತುಂಬ ದೊಡ್ಡ ಹಿಟ್ ಆಯಿತು. ಸ್ವರಾಜ್ ಆಮೇಲೆ ಏನು ಮಾಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕ್ತಾ ಇರುವಾಗ ಒಂದು ದೊಡ್ಡ ಟ್ರೈಲರ್ ಬರುತ್ತೆ. ಒಂಥರ ರಾನೆಸ್ ಕೂಡ ಇದೆ, ಏನೋ ಒಂದು ಸಮಾಜಕ್ಕೆ ಹೇಳಲಿಕ್ಕೆ ಹೊರಟಿರುವಂಥ ಸಂದೇಶ ಕೂಡ ಇದೆ. ಟೀಸರ್ ಟ್ರೈಲರ್ ದೊಡ್ಡ ಹಿಟ್ ಆಗಿದೆ, 1 ಮಿಲಿಯನ್ ಮೇಲೆ ವ್ಯೂಸ್ ಇದೆ. ಬೇರ ಅನ್ನೋ ಒಂದು ಟೈಟಲ್. ಈ ಸಿನಿಮಾ ಅವಕಾಶ ಬಂದಿದ್ದು ಹೇಗೆ? ಇದು ಆ್ಯಕ್ಚುಲಿ ವಿನು ಬಣಜ ಸರ್ ನನ್ನ ಜೊತೆ ನನ್ನ ನಾಟಕಗಳೆಲ್ಲ ನೋಡಿದರು. ಬಟ್ ಅವರು ನಮ್ಮ ಗುರುಗಳಾದ ವಿಜಯ್ ಕುಮಾರ್ ಕುಡೇಬೇಲ್ ಸರ್ ಹತ್ರ ಯಾವಾಗಲೂ ಕೇಳ್ತಾಯಿದ್ರು, ಅಂದರೆ ನಾನು ಸಿನಿಮಾ ಮಾಡ್ತಾಯಿದ್ದೇನೆ, ಒಂದ್ಸರಿ ಸ್ವರಾಜನ್ ಭೇಟಿ ಆಗಬೇಕು, ಆ ಥರ ಈ ಥರ ಎಲ್ಲ. ಬಟ್ ನನಗೂ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ಅವ್ರದ್ದೊಂದು ಮೂವಿ ಪ್ಯಾಟರ್ನ್, ಅಂದರೆ ಸೀರಿಯಲೆಲ್ಲ ನೋಡಿದ್ದೀನಿ ನಾನು. ಸೊ ಅವರು ಒಂದು ಮೂವಿ ಮಾಡಿದ್ರೆ ಬೇರೆ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತು. ಸೊ ನಾನು ವಿಜಯನ ಹತ್ರ ಯಾವತ್ತೂ ಕೇಳ್ತಾ ಇದ್ದೆ, ವಿನು ಬಣಜ ಸರ್ ಯಾವತ್ತಾದ್ರೂ ಫೋನ್ ಮಾಡಿದ್ರೆ ಹೇಳಿ ಅಂತ. ಆಮೇಲೆ ವಿನು ಬಣಜ ಸರ್ ನನಗೆ ಒಂದ್ಸರಿ ಫೋನ್ ಮಾಡಿ, ಬೆಂಗಳೂರಿಗೆ ಬರ್ಬೋದಾ ನೀನು, ಒಂದು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡಬೇಕು, ಸ್ಕ್ರಿಪ್ಟಲ್ಲೆಲ್ಲ ಕೂತ್ಕೊಳ್ತಿಯಲ್ಲ ನೀನು ಅಂತ ಕೇಳಿದ್ರು. ಹೌದು, ನಾನು ಕೂತ್ಕೊಳ್ತೀನಿ. ಬಟ್ ನನಗೆ ಹೋಗೋಕ್ಕಾಗಲಿಲ್ಲ. ಬಟ್ ಈ ಮಾತುಕತೆ ನಡೀತಾ ಇರೋ ಟೈಮಲ್ಲೇ ಒಂದು ದಿವಸ ಸಡನ್ನಾಗಿ ಕಾಲ್ ಮಾಡಿಬಿಟ್ಟು, ಒಂದು ಸಬ್ಜೆಕ್ಟ್ ಇದೆ ಹೇಳ್ತೀನಿ, ಒಂದು ಡಿಫ್ರೆಂಟ್ ಆಗಿದೆ ಒಂದು ಸಬ್ಜೆಕ್ಟು, ಮಾಡ್ತೀಯ ಅಂತ ಕೇಳಿದ್ರು. ಆ್ಯಕ್ಚುಲಿ ನನಗೆ ಈ ಗುರುವ ಅನ್ನೋ ಒಂದು ಕ್ಯಾರೆಕ್ಟ್ರಿಂದ ನಾನು ಆ ಥರದ್ದು ಮಾತ್ರ, ಅಂದರೆ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಮಾತ್ರ ಮಾಡೋದಲ್ಲ. ಯಾಕಂದರೆ ಶಿವದೂತ ಗುಳಿಗೆ ಅನ್ನೋ ನಾಟಕ ಇಲ್ಲಿ ಮಾತ್ರ ಎಲ್ರಿಗೂ ಗೊತ್ತು, ಅದರಲ್ಲಿ ಅಬ್ಬರ ಎಲ್ರಿಗೂ ಗೊತ್ತು. ಬಟ್ ಕರ್ನಾಟಕ ರಾಜ್ಯಾದ್ಯಂತ ಅದು ಎಲ್ಲೆಲ್ಲೆಲ್ಲ ಶೋ ಆಗಿದೆ ಅಲ್ಲಿ ಗೊತ್ತಿರಬೇಕು. ಬಟ್ ಬೇರೆ ಜಾಗದಲ್ಲಿ ನಾನು ಬರೀ ಇನ್ನೋಸೆಂಟ್, ನನ್ನ ಗುರುವನಾಗೇ ಎಲ್ಲರೂ ನೋಡೋಕೆ ಇದು ಮಾಡ್ತಾರೆ. ಸೊ ಅಂಥವರಿಗೂ ಕೂಡ ಇಲ್ಲ, ನಾನೊಬ್ಬ ವರ್ಸಟೈಲ್ ಆ್ಯಕ್ಟರ್, ನಾನು ಬೇರೆ ರೋಲಲ್ಲಿ ಮಾಡೋಕ್ಕಾಗುತ್ತೆ ಅನ್ನೋದು ತೋರಿಸ್ಕೊಡ್ಬೇಕಿತ್ತು. ಸೊ ಆ ಟೈಮಲ್ಲಿ ನಾನು ಹುಡುಕ್ತಾ ಇದ್ದಿದ್ದೆ ಒಂದು ರಾ ಸಿನಿಮಾ, ಅಂದರೆ ಒಂದು ರಗಡ್ ಆಗಿರುವ ಒಂದು ಸಿನಿಮಾ. ಯಾಕೆಂದರೆ ಅದರಲ್ಲಿ ನನ್ನದೊಂದು ಬೇರೆ ರೀತಿಯ ಪಾತ್ರವನ್ನು ನಿರ್ವಹಿಸ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಗೊತ್ತಿರಲಿಲ್ಲ ನಾನು ಮಾಡುವಂತಹ ಸಿನಿಮಾದಲ್ಲಿ ಇಷ್ಟು ದೊಡ್ಡ ದಂಡಿದೆ ಅಂತ. ಅಂದರೆ ಸುಮನ್ ತಲ್ವಾರ್ ಸರ್ ಆಗಲಿ, ನನ್ನ ಜೊತೆಗೆ ಹರ್ಷಿಕಾ ಪಣಚ್ ಅವರಿದ್ದರು. ಆಮೇಲೆ ತುಂಬ ದೊಡ್ಡ ಅಂದರೆ ದೀಪಕ್ ರೈ ಪಣಜ್ ಅವರನ್ನು ಕೂಡ ಇದರಲ್ಲಿ ಬೇರೆ ರೀತಿಯ ಒಂದು ಪಾತ್ರದಲ್ಲಿ ನೀವು ನೋಡ್ಬೋದು.
ಸೊ ಇವ್ರನ್ನೆಲ್ಲ ಒಳಗೊಂಡಿರುವಂತಹ ಸಿನಿಮಾ, ಅದು ವಿನು ಬಳಂಜ ಸರ್ ಅವರ ಒಂದು ನಿರ್ದೇಶನ, ಹಾಗೆ ದಿವಾಕರ್ ದಾಸ್ ಒಂದು ಒಳ್ಳೆಯ ಅದ್ಭುತ ಒಂದು ಪ್ರೊಡ್ಯೂಸರ್ ಅವರು. ನಮ್ಗೆ ಯಾವುದಕ್ಕೂ ಅಂದರೆ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಒಂದು ಒಳ್ಳೆ ಟ್ರೀಟ್ ಕೊಟ್ಟು ಆ ಸಿನಿಮಾದಲ್ಲಿ ಮಾಡಿದವ್ರು ಎಲ್ರಿಗೂ ಒಂದು ಈಕ್ವಲ್ ಸಮಾನತೆಯ ಟ್ರೀಟ್ ಕೊಟ್ಟು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಸೊ ಇಂಥ ಒಂದು ಒಳ್ಳೆಯ ಟೀಮ್ ಜೊತೆ ವರ್ಕ್ ಮಾಡೋಕೆ ನಮ್ಗೆ ತುಂಬ ಖುಷಿ ಆಯಿತು. ನನಗೂ ಅನಿಸ್ತಾ ಇತ್ತು, ಓಕೆ ಬೇರೆದಲ್ಲಿ ನನ್ನ ಪಾತ್ರ ನೋಡಿದವರಿಗೆ ತುಂಬ ಖುಷಿ ಆಗುತ್ತೆ, ಓಕೆ ಇವನೊಬ್ಬ ಈ ಥರ ಎಲ್ಲ ಬೇರೆ ರೀತಿ ಮಾಡಲಿಕ್ಕೆ ಆಗ್ತದೆ ಅಂತ. ಬಟ್ ಇನ್ನೊಂದು ಬೋನಸ್ ಅಂತ ಏನು ಅಂತ ಹೇಳಿದ್ರೆ, ಕಾಂತಾರದಲ್ಲಿ ನಾನು ಯಾವತ್ತೂ ಹೇಳ್ತಾ ಇದ್ದೆ, ಕಾಂತಾರ ಸಿನಿಮಾ ಹಿಟ್ಟಾದರೆ ನನಗೂ ಇನ್ನೊಂದು ಬೋನಸ್ ಇತ್ತು. ಯಾಕಂತ ಹೇಳಿದ್ರೆ ನನ್ನ ಡ್ರೀಮ್ ಕಮ್ ಟ್ರೂ ಆಯಿತು ಅಂತ. ನಿಜವಾಗ್ಲೂ ಇದರಲ್ಲೂ ಕೂಡ ಒಂದು ಡ್ರೀಮ್ ಕಮ್ ಟ್ರೂ ಆಗಿದೆ. ಅದು ಯಾವುದು ಅಂತ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ನಂದು 2 ಪಾತ್ರ ಇದೆ ಆ್ಯಕ್ಚುಲಿ, ಡಬಲ್ ಶೇಡೆಡ್ ಪಾತ್ರ. ಸೊ ಒಂದು ಸಿನಿಮಾದಲ್ಲಿ 2 ಶೇಡ್ ಪಾತ್ರ ಸಿಗೋದು ಕೆಲವರಿಗೆ ಮಾತ್ರ, ಯಾಕಂದರೆ 2 ರೀತಿಯ ಅಭಿನಯವನ್ನು ಮಾಡ್ತಾ ಇರ್ಬೋದು ಅದರಲ್ಲಿ. ಸೊ ನನಗೆ ಆ ಥರ ಒಂದು ಪಾತ್ರ ಸಿಕ್ಕಿದ್ದು ತುಂಬ ಖುಷಿ ಆಯಿತು. ವಿನು ಬಳಂಜ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಹಾಗೆ ಇದರಿಂದ ವರ್ಕ್ ಮಾಡ್ತಿರುವಂತಹ ಅಂದರೆ ಪ್ರೊಡಕ್ಷನ್ ಹೌಸ್ SLV ಕಲರ್ಸ್, ಹಾಗೆ ದಿವಾಕರ್ ದಾಸ್ ನನ್ನನ್ನು ಈ ಪಾತ್ರಕ್ಕೆ ಒಂದು ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮಗೆ ಡಬ್ಬಿಂಗ್ ಪೋರ್ಷನ್ ಮಾಡುವಾಗ ಮಾತ್ರ ಕೆಲವುದೆಲ್ಲ ಗೊತ್ತಾಗುತ್ತೆ. ಆ್ಯಕ್ಚುಲಿ ಟ್ರೈಲರ್ ಈ ಥರ ಕಟ್ಟಾಗುತ್ತೆ, ಟ್ರೈಲರ್ ಹೀಗೆಲ್ಲ ಬರುತ್ತೆ ಅಂತ ನಮ್ಗೆ ದೇವರನ್ನೇ ಗೊತ್ತಿರಲಿಲ್ಲ. ಟ್ರೈಲರ್ ಇಷ್ಟು ಸೌಂಡ್ ಮಾಡ್ತಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಒಂದು ಸಿನಿಮಾಗಳು ಹಿಟ್ ಕೊಟ್ಟರೆ ನಾವು ಅಲ್ಲಿ ಆ್ಯಕ್ಟ್ ಮಾಡಿರುವಂಥ ಎಲ್ರಿಗೂ ಲೈಫ್. ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಯಶ್ ಶೆಟ್ಟಿ ಬಗ್ಗೆ ನಿಮ್ಗೆ ತುಂಬ ಗೊತ್ತಿರುತ್ತೆ. ಅವರು ತುಂಬ ಸಿನಿಮಾಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಯಶ್ ಶೆಟ್ಟಿಯನ್ನು ಒಂದು ಲೀಡಲ್ಲಿ ನೋಡ್ಬೋದು ನೀವು. ಇನ್ನೊಂದು ಅವರ ಪಾತ್ರ ಸ್ವಲ್ಪ ವಿಭಿನ್ನವಾಗಿ, ಮುಂಚೆಲ್ಲ ಅವರು ಕಿರ್ಚಾಡಿದ್ರೆ ಅದು ವಿಲನಿಸಮ್ ಇತ್ತು. ಈ ಸರಿ ಕಿರ್ಚಾಡುವಾಗ ಒಂದು ಹೀರೋಯಿಸಮ್ ಅದರಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಎಲ್ಲರೂ ಒಂದು ಹರ್ಷ ಕಪೂರ್ಣಚ್ ಅವ್ರನ್ನಾಗಲಿ ಎಲ್ಲರೂ ಅವ್ರಿಗೂ ಸ್ವಲ್ಪ ಒಂದು ಈ ಥರ ಮಾಡ್ಬೋದಾ ಅನ್ನೋವಂಥ ಒಂದು ಚಾಲೆಂಜಿಂಗ್ ರೋಲ್ ಆಗಿತ್ತು. ಮತ್ತು ಸುಮಂತ್ ತಲ್ವಾರ್ ಸರ್ ಬಗ್ಗೆ ಹೇಳಬೇಕಾಗಿಲ್ಲ, ಅವ್ರು ಯಾವ ಪಾತ್ರ ಕೊಟ್ಟರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ 1000 ಸಿನಿಮಾಗಳು ಮಾಡಾಯ್ತು ಅವರು. ಸೊ ಇವ್ರ ಜೊತೆಲ್ಲ ಆ್ಯಕ್ಟ್ ಮಾಡಿದ್ದೊಂದು ಖುಷಿ ಇದೆ. ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಸಿನಿಮಾ ಟ್ರೈಲರ್ ನೋಡಿದ್ದೀರಾ ನೀವು, ನಿಮಗೆ ತುಂಬ ಸಿನಿಮಾದ ಬಗ್ಗೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ವಿಷಯ ಅಂತ. ಆ್ಯಕ್ಚುಲಿ ನಿಮಗಿರೋ ಕ್ಯೂರಿಯಾಸಿಟಿ ನಮಗೂ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ನನ್ನ ಪ್ರಕಾರ ಸಿನಿಮಾದವರು ಎಲ್ಲೂ ಅಂದರೆ ಯಾವ ಕ್ಯಾರೆಕ್ಟರ್ ಯಾರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು ಯಾರಿಗೂ ಸಿನಿಮಾದ ಕಥೆಗಳನ್ನು ಅವರವರ ಕ್ಯಾರೆಕ್ಟರ್ ಥ್ರೂ ಮಾತ್ರ ಹೇಳ್ಕೊಂಡು ಹೋಗಿದ್ದಾರೆ ಹೊರತು ಎಲ್ಲೂ ಸಿನಿಮಾದ ಕಥೆಯನ್ನು ಬಿಟ್ಕೊಟ್ಟಿಲ್ಲ. ಸೊ ಇದೊಂದು ನಮಗೆ ಆ ಸಿನಿಮಾ ನೋಡುವಾಗ ವಾವ್ ಈ ಥರ ಇದೆಯಾ ಅಂತ ಅನಿಸ್ತದೆ. ಅದಕ್ಕೋಸ್ಕರನೇ ಟ್ರೈಲರ್ನ ನಾವು ಅಷ್ಟು ಸರಿ ತಿರುಗಿ ನೋಡ್ತಾ ಇದ್ವಿ. ಏನು ಯಾವ ಕಟ್ಟಿಂಗ್ ಇದು, ಯಾವ ಸೀನ್ ಇದು ಒಂಥರ ಕನ್ಫ್ಯೂಷನ್ಸ್ ನಮಗಿತ್ತು. ಬಟ್ ನಮ್ಮ ಪ್ರಾಬಬ್ಲಿ ನಾನು ಜಾಸ್ತಿ ಹೇಳಬೇಕು ಅಂತಲೇ ಇಲ್ಲ ಸಿನಿಮಾದ ಬಗ್ಗೆ. ಯಾಕಂತ ಹೇಳಿದ್ರೆ ಟ್ರೈಲರ್ ನಿಮಗೆ ಮುಕ್ಕಾವಾಸಿ ಅದ್ರ ಬಗ್ಗೆ ಏನಿದೆಯೋ ಆ ಹಿಂಟ್ ನಿಮಗೆ ಕೊಟ್ಟಿರುತ್ತೆ. ಲೆಟ್ಸ್ ಹೋಪ್ ದಿಸ್ ವಿಲ್ ಬಿ ಅ ಬಿಗ್ ಹಿಟ್. ಈಗ ಎಷ್ಟು ದಿನದ್ದು ಶೂಟಿಂಗ್ ನಿಮ್ದು ನಡೆದಿತ್ತು, ಯಾವ ಜಾಗದಲ್ಲೆಲ್ಲ ನಡೆದಿತ್ತು? ನನಗೆ ಪ್ರಾಬಬ್ಲಿ 10 ದಿವಸ ಶೂಟ್ ಇತ್ತು. ನನಗೆ ಜಾಸ್ತಿ ನಡೆದಿದ್ದು ಕಲ್ಲಡ್ಕ, ಆಮೇಲೆ ವಿನು ಬಳಂಜ ಸರ್ ಊರಿದೆ ಅಲ್ಲ ಬಳಂಜ, ಅವ್ರ ಮನೆ ಹತ್ತಿರ ಇರೋ ತೋಟಗಳು, ಅವ್ರ ಮನೆ ಹತ್ತಿರ ಇರೋ ಮನೆಗಳು, ಅಲ್ಲಿ ಒಂದು ನೇತ್ರಾವತಿ ಇದೆ, ನೀರು ಹರಿಯೋ ಒಂದು ಜಾಗ ಇದೆ ಅಲ್ಲಿ. ಮತ್ತು ಜಾಸ್ತಿ ಕಲ್ಲಡ್ಕದಲ್ಲಿರುವಂತಹ ಮ್ಯೂಸಿಯಂ ಅಲ್ಲೆಲ್ಲ ನಡೆದಿದೆ ಅಷ್ಟೆ. ಈಗ ವಿನು ಬಳಂಜ ಅಂತ ಹೆಸರು ಕೇಳಿದಾಗ ಈ ಧಾರಾವಾಹಿಗಳನ್ನ ಫಾಲೋ ಮಾಡಿದವ್ರಿಗೆ ಯಾರು ಅಂತ ಗೊತ್ತಿರುತ್ತೆ. ಉಳಿದವರಿಗೆ ಅವ್ರಿಷ್ಟು ಸಮಯದಿಂದ ಸೈಲೆಂಟ್ ಆಗಿದ್ದಾರೆ, ಯಾಕೆ ಏನು ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇರುತ್ತೆ. ಸೊ ನೀವು ನೋಡಿದ ಹಾಗೆ ಈಗ ನೀವು ಹೇಳಿದ್ರಿ ಅವರ ಹೆಸರು ಕೇಳಿದಾಗಲೇ ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ. ಅವರ ಜೊತೆ ಕೆಲಸ ಮಾಡಿದ ಅನುಭವ, ಅವ್ರ ಸೆಟ್ಟಲ್ಲಿ ಹೇಗಿರ್ತಾರೆ, ಕೆಲಸ ಮಾಡುವ ಶೈಲಿ, ಅವರು ಸೆಟ್ಟಲ್ಲಿ ಹೇಗೆ ಅಂತ ಹೇಳಿದ್ರೆ ಅಫ್ಕೋರ್ಸ್ ಹಿ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್. ಅವರು ಅಂದರೆ ತಪ್ಪಾದರೆ ಬೈಯೋರು, ನಮ್ಗೆ ಯಾರಿಗೂ ನಮಗೆಲ್ಲ ಸೆಟ್ ಅವರಿಗೆ ಇವರಿಗೆಲ್ಲ. ಬಟ್ ಹೀ ಈಸ್ ವೆರಿ ಕೂಲರ್ ಪರ್ಸನ್. ಇನ್ನೊಂದು ವಿನು ಬಳಂಜ ಸರ್ ಹತ್ರ ನಾವು ಸೀರಿಯಲ್ ಆರ್ಟಿಸ್ಟ್ ಆಗಿರಲಿ, ಅವರು ತುಂಬ ಜನ ಡೈರೆಕ್ಟರ್ಗಳು ವಿನು ಬಳಂಜ ಸರ್ ಹೆಸರು ಏನು ಕೇಳ್ತಾರೆ ಅಂತ ಹೇಳಿದ್ರೆ ಹೀ ಕ್ಯಾನ್ ಕನ್ವರ್ಟ್ ಇಟ್ ಎನಿಥಿಂಗ್ ಅಂತ ಹೇಳ್ತಾರೆ. ಅಂದರೆ ಹೇಗೆ ಅಂತ ಹೇಳಿದ್ರೆ ಈಗ ಒಬ್ಬ ಕ್ಯಾರೆಕ್ಟರ್ ಅವನದು ಶೆಡ್ಯೂಲ್ ಹಾಕ್ಕೊಂಡಿದ್ದಾರೆ ಅಂದ್ಕೊಳ್ಳಿ, ಒಂದು 6 ಗಂಟೆ ತನಕ, 4 ಗಂಟೆಗೆ ಅವ್ನಿಗೆ ಹೋಗಬೇಕು ಅಂತ ಅಂದ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ, ಆ ಸೀನ್ನ ಪೆಂಡಿಂಗ್ ಇಟ್ಟು ಬೇರೆ ಇದು ಮಾಡ್ತಾರೆ. ಬಟ್ ಹೀ ಹ್ಯಾಸ್ ಅ ಟೆಕ್ನಿಕ್. ಆರ್ಟಿಸ್ಟ್ ಅಲ್ಲಿ ಇಲ್ಲದೇ ಅವ್ರಿಗೆ ಶೂಟ್ ಮಾಡುವಷ್ಟು ತಾಕತ್ತು ಅವ್ರ ಹತ್ರ ಇದೆ. ನಿಮ್ಮನ್ನು ಅದೇ ಜಾಗದಲ್ಲಿ ನಿಂತ್ಕೊಂಡು 10 ಬೇರೆ ಬೇರೆ ರೀತಿಯಲ್ಲಿ ಶೂಟ್ ಮಾಡುವಂಥ ಒಂದು ಕೆಪಾಸಿಟಿ ಇಟ್ಕೊಂಡಿದ್ದಾರೆ ಅಂದರೆ ವಿನು ಬಳಂಜ ಸರ್. ಅವರು ಒನ್ ಟೈಮ್ ಲೈಟಿಂಗ್ ಮಾಡ್ಕೊಳ್ತಾರೆ. ಆ ಲೈಟಿಂಗಲ್ಲೇ ನಿಮ್ಮನ್ನ ಬೇರೆ ಬೇರೆ ರೀತಿ ನಿಮಗೆ ಗೊತ್ತಾಗಲಿದ್ದು ಯಾವ ಸೀನಲ್ಲಿ ನೀವು ಆ್ಯಕ್ಟ್ ಮಾಡ್ತಾರೆ. ಆ ಡ್ರೆಸ್ ಚೇಂಜ್ ಮಾಡು, ಇಲ್ಲಿ ಬಂದು ನಿಂತ್ಕೋ, ತಿರುಗು, ಈ ಡ್ರೆಸ್ ಚೇಂಜ್ ಮಾಡು, ಇದು ನಿಮ್ಮ ಪಕ್ಕದಲ್ಲಿ ಯಾರ ಜೊತೆ ಅಲ್ಲಿ ಡಬ್ಬಿಂಗ್ ಮಾಡೋವಾಗ ನಂಗೆ ಗೊತ್ತಾಗಿದ್ದು ನನ್ನ ಮುಂದೆ ಒಬ್ಬರು ನಿಂತ್ಕೊಂಡಿದ್ರು ಅಂತ. ನಾವು ಆ್ಯಕ್ಟ್ ಮಾಡ್ತಿರುವಾಗ ಇಲ್ಲೊಬ್ರು ಇದ್ದಾರೆ, ಇಲ್ಲಿ ನೋಡ್ಕೊಂಡು ಮಾತಾಡು ಹೇಳ್ತಾ ಇರ್ತಾರೆ ಡೈಲಾಗ್ನ. ಸೊ ನಮಗಲ್ಲಿ ಕನ್ಫ್ಯೂಸ್ ಆಗಿರುತ್ತೆ. ಬಟ್ ಹೀ ಗಿವ್ಸ್ ಅ ಪ್ರೇಷಿಯಸ್ ಟೈಮ್. ನಮಗೊಂದು ಟೈಮ್ ವ್ಯಾಲ್ಯೂ ಕೊಟ್ಟು ಅವ್ರು ಮಾಡ್ತಿರಿದ್ರು. ಸೊ ಎಲ್ರಿಗೂ ಅಷ್ಟೇ ತುಂಬ ಅಂದರೆ ನಾಟಕದವ್ರ ಬಗ್ಗೆ ಗೊತ್ತಿರುತ್ತಲ್ಲ, ನಮಗೆಲ್ಲ ತುಂಬ ನಾಟಕಕ್ಕೆಲ್ಲ ಹೋಗ್ಲಿಕ್ಕಿರುತ್ತೆ. ಬಳಂಜಾಗಿ ಹೋಗ್ಬೇಕಿತ್ತು, ಬಳಂಜದಿಂದ ಮತ್ತೆ ರಿಟರ್ನ್ ನಾಟಕಕ್ಕೆ ಬರಬೇಕಿತ್ತು. ಆ ಟೈಮ್ನೆಲ್ಲ ಮ್ಯಾನೇಜ್ ಅವ್ರ ಹತ್ರ ಇದ್ದಿದ್ದ ಟೆಕ್ನಿಕ್ನ ಇಟ್ಕೊಂಡು ಮಾಡ್ತಾಯಿದ್ರು. ಬಟ್ ಎಲ್ಲೂ ಅವರು ಸುಸ್ತಾಗಲ್ಲ. ಅಂದರೆ ಅವರು ಸ್ವಲ್ಪ ಹೆಲ್ತ್ ಅಂದರೆ ಕಾಲು ನೋವು ಅದೆಲ್ಲ ಇದ್ದರೂ ಕೂಡ
ಅವ್ರು ಅದನ್ನು ಎಲ್ಲೂ ಕೇರ್ ಮಾಡದೆ ಆ ಬಿಸಿಲಿಗೆ ನಿಮ್ಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ಅದ್ರ ಕರ್ನಾಟಕದಲ್ಲಿ ಇವಾಗ ರೋಡ್ ಕನ್ಸ್ಟ್ರಕ್ಷನ್ಸ್ ಹೇಗಾಗಿರುತ್ತೆ, ಮುಕ್ಕಾಲು ನಾವೆಲ್ಲ ಧೂಳು ತಿನ್ಕೊಂಡೆ ಶೂಟಿಂಗ್ ಮಾಡಿದವರಲ್ಲಿ. ಸೊ ಆ ಟೈಮಲ್ಲೂ ಕೂಡ ಅವ್ರು ಎಲ್ಲೂ ಅವ್ರಿಗೆ ವೀಕ್ನೆಸ್ ಆಗದಿರುತ್ತೆ, ಯಾಕಂದರೆ ಅವ್ರು ವೀಕ್ ಆದರೆ ಬೇರೆಯವರಿಗೆ ಟೆನ್ಷನ್ ಆಗುತ್ತೆ. ಅದೆಲ್ಲ ಎಲ್ಲೂ ಟೆನ್ಷನ್ ಮಾಡದೆ ಇದು ಮಾಡಿದ್ದಾರೆ. ಇನ್ನೊಂದು ಈ ಸಿನಿಮಾದ ಬಗ್ಗೆ ನಾನು ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ, ಅಪಾರ್ಟ್ ಫ್ರಮ್ ಸಿನಿಮಾ, ಈ ಸಿನಿಮಾಕ್ಕೆ ನಮಗೆ ಎಲ್ಲ ಜಾತಿಯ ಅಂದರೆ ಅದರಲ್ಲಿ ನೀವು ನೋಡಿರೋ ಥರ ಅದು ಆ ಭೇದಗಳೇ ಇಲ್ಲದೆ ಎಲ್ಲರೂ ನಮಗೆ ಸಮಾನತೆಯಾಗಿ ವರ್ಕ್ ಮಾಡಿದ್ದಾರೆ. ಅಂದರೆ ಈಗ ನಾವು ಒಂದು ಕೆಲವು ಜಾಗದಲ್ಲಿ ಮುಸ್ಲಿಮ್ ಅವ್ರ ಮನೆಯಲ್ಲೇ ಶೂಟ್ ಮಾಡಿದ್ದೀವಿ, ಅವ್ರ ಮನೇಲಿ ಊಟ ಮಾಡಿದ್ದೀವಿ, ಅವರಲ್ಲಿ ಅಲ್ಲ ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅವರು ಇರುವಂಥ ಜಾಗಕ್ಕೆ ಹೋಗಿದ್ವಿ. ಈ ಕಡೆ ನಮ್ಮ ಇದರಲ್ಲಿ ಇರುವಂಥವರು ಹಾಗೆ ನೋಡ್ಕೊಂಡಿದ್ದಾರೆ ನಮ್ಮನ್ನು. ನೀವು ಕೇಳಿರ್ಬೋದು ಕರ್ನಾಟಕದಲ್ಲಿ ಒಂದು ಮ್ಯೂಸಿಯಂ ಇದೆ, ಆ ಮ್ಯೂಸಿಯಂ ಬಗ್ಗೆ ನೀವು ಖಂಡಿತವಾಗ್ಲೂ ಹೋಗಬೇಕು. ಈ ಇಂಟರ್ವ್ಯೂ ನೋಡಿದ್ಮೇಲೆ ಅದರಿಂದ ಒಂದು ಯೂಸ್ ಆಗಲಿ. ಆ ಮ್ಯೂಸಿಯಮಲ್ಲಿ ನೀವು ನೋಡೋಕ್ಕಾಗದಿರೋ ಎಲ್ಲ ವಿಷಯಗಳು, ಅಂದರೆ ನೋಡಬೇಕು ಅನ್ನೋದು ಈ ಲೈಫಲ್ಲಿ ಎಲ್ಲೂ ನೋಡಿಲ್ಲ ನೀವು. ಆ ಥರದ ನೋಟ್ ಕಲೆಕ್ಷನ್ಸ್ ಇದೆ, ಆ ಥರದ ಕಾಯಿನ್ ಕಲೆಕ್ಷನ್ಸ್ ಇದೆ. ಅದೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಒಂದು ದಿವಸ ಬೇಕು ಅದಕ್ಕೆ. ನೀವು ಬೆಳಿಗ್ಗೆ ಹೋದರೆ ಸಾಯಂಕಾಲ ತನಕ ಅವ್ರು ನೀಟಾಗಿ ನಿಮಗೆ ಯಾಜಿರ್ ಅಹಮದ್ ಅಂತ ಅವ್ರು ನೀಟಾಗಿ ನಿಮಗೆ ಹೇಳ್ಕೊಡ್ತಾರೆ ಎಲ್ಲವನ್ನು. ಅವರು ಇಟ್ಕೊಂಡಿರೋ ಕಲೆಕ್ಷನ್ಸ್ ನೋಡಿದ್ರೆ ಡಿಫ್ರೆಂಟ್ ಕಲೆಕ್ಷನ್ಸ್ ಇಟ್ಕೊಂಡಿದ್ದಾರೆ. ಇಡೀ ವರ್ಲ್ಡಲ್ಲಿರುವಂಥ ವಾಟರ್ ಬಾಟಲ್ ಕಲೆಕ್ಷನ್ಸ್ ಕೂಡ ಅವ್ರ ಹತ್ರ ಇದೆ. ಲೈಟ್ರ್ ಕಲೆಕ್ಷನ್ಸ್ ಇದೆ, ವಾಟರ್ ಬಾಟಲ್ ಕಲೆಕ್ಷನ್ಸ್ ಇದೆ. ನೋಟ್ ಕಲೆಕ್ಷನ್ಸ್ ಅಂತೂ ನಿಮಗೆ ಹೇಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಡೇಟ್ ಆಫ್ ಬರ್ತಿಂದ ಇಟ್ಕೊಂಡಿದ್ದಾರೆ. ಯಾರೆಲ್ಲ ನ್ಯಾಷನಲ್ ಲೀಡರ್ಸ್ ಇದ್ದಾರೆ ಅವರವ್ರು ಹುಟ್ಟಿದ ದಿನದಲ್ಲಿ ಹುಟ್ಟಿರುವಂಥ ನೋಟುಗಳಿಂದ ಹಿಡಿದು ಆ ಥರ ಎಲ್ಲವೂ ಡಿಫ್ರೆಂಟಾಗಿ ಇಟ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ, ಆ ಕಡೆ ಹೋಗೋರಿದ್ರೆ ಅಲ್ಲೊಂದು ಮ್ಯೂಸಿಯಂ ಇದೆ, ಅಲ್ಲಿ ಹೋಗಿ. ಯಾಕಂದರೆ ಈ ಸಿನಿಮಾಕ್ಕೂ ಆ ಮ್ಯೂಸಿಯಮ್ಗೂ ತುಂಬ ಅನ್ಯೋನ್ಯತೆ ಒಂದು ಸಂಬಂಧ ಇದೆ, ಇಷ್ಟು ಹೇಳೋಕ್ಕಾಗುತ್ತೆ. ಈಗ ಟ್ರೈಲರ್ ಬಂದಾಗ ಒಂದಷ್ಟು ಜನಕ್ಕೆ ಕ್ವಶನ್ ಬಂತು, ಇದು ಕಾಲ್ಪನಿಕ ಕಥೆಯೋ ಅಥವಾ ನೈಜವಾಗಿ ಎಲ್ಲ ನಡೆದಿರುವ ಘಟನೆಯನ್ನು ಸಿನಿಮಾ ಮಾಡಿದ್ದಾರ ಅಂತ. ನಿಮಗೆ ನಿಮ್ಮ ಪಾರ್ಟ್ನ ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ನೀವು ಏನಾದರೂ ಕ್ವಶನ್ ಕೇಳಿದ್ರೆ ಡೈರೆಕ್ಟ್ರಿಗೆ ಈ ಕ್ವಶನ್? ಖಂಡಿತವಾಗ್ಲೂ ನಾನು ಕೇಳಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತು ನಾನು ಸ್ವಲ್ಪ ಸ್ಕ್ರಿಪ್ಟ್ ಒಳಗಡೆ ಹೋಗೋದು ಜಾಸ್ತಿ ಅಂತ. ನನಗೆ ಗೊತ್ತಿತ್ತು, ಅಂದರೆ ಇದು ಎಲ್ಲೋ ಕೇಳಿದ ಕಥೆ ಆಗಿರ್ಬೋದು, ಆದರೆ ಕಾಲ್ಪನಿಕ ಕಥೆ ಇದು, ಎಲ್ಲೋ ನೈಜವಾಗಿ ನಡೆದ ಕಥೆಗಳಲ್ಲ. ಆದರೆ ನಿಮಗೆ ಕೆಲವು ವಿಷಯಗಳನ್ನ ನಾವು ಇವಾಗ ನೋಡಿ, ಒಂದು ಡ್ಯಾಮ್ ಇರುತ್ತೆ, ಡ್ಯಾಮಿಂದ ಬಿದ್ದು ಸಾಯ್ತಾನೆ ಅಂತ ನಮಗೆ ಗೊತ್ತಿರುತ್ತೆ. ಸಾಯೋದು ಕೇಳಿರ್ತೀವಿ ನಾವು, ಹೇಗೆ ಬಿದ್ದಿದ್ದಾರೆ ಅನ್ನೋದು ನಮ್ಮ ಕಾಲ್ಪನಿಕ ಅಷ್ಟೇ. ಸತ್ತಿರೋದು ನಿಜವೇ, ಎಲ್ಲಾದರೂ ಹೋಗಿ ಸತ್ತಿರ್ತಾರೆ, ಸತ್ತರೆ ಹೀಗೆ ಸತ್ತಿರ್ತಾರೆ ಅವರು. ಬಟ್ ಹೇಗೆ ಸತ್ತ ಅನ್ನೋದು ನಮ್ಮ ಕಾಲ್ಪನಿಕ. ಅವನು ಹೋಗಿ ರಾಡಿಗೆ ಬಿದ್ದನೋ, ಇಲ್ಲ ಕಲ್ಲಿಗೆ ಬಿದ್ದನೋ, ನೀರಿಗೆ ಬಿದ್ದು ಸತ್ತನೋ, ಇಲ್ಲ ಬೀಳುವಾಗಲೇ ಹಾರ್ಟ್ ಅಟ್ಯಾಕ್ ಆಯಿತು, ಅದು ನಮಗೆ ಬಿಟ್ಟಿರೋದು ನಮ್ಮ ಕಾಲ್ಪನಿಕ. ಬಟ್ ಅಲ್ಲಿಂದ ಹಾರಿದ್ರೆ ಸಾಯ್ತಾರೆ ಅನ್ನೋದು ಕನ್ಫರ್ಮೇಷನ್ ಇದೆ. ಸೊ ಈ ಥರ ಒಂದು ನಾಟ್, ಅಂದರೆ ಸಿನಿಮಾದಲ್ಲಿ ಇದ್ದದ್ದು ವಿಷಯಗಳೆಲ್ಲ ಇಷ್ಟೇ, ಅದು ಆಗಿದ್ದ ಹೌದು, ಆದರೆ ಹೇಗಾಗಿದೆ ಅನ್ನೋದು ಗೊತ್ತಿಲ್ಲ. ಅದನ್ನು ಕಾಲ್ಪನಿಕವಾಗಿ ಹೀಗಾಗಿರ್ಬೋದು ಅನ್ನೋದನ್ನು ಕಾಲ್ಪನಿಕವಾಗಿ ಕಥೆಗಳನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾನು ನಿಮ್ಮಂಥವ್ರು, ಅಂದರೆ ಯೂಟ್ಯೂಬರ್, ಒಬ್ಬ ಕರ್ನಾಟಕದ ಸುತ್ತಮುತ್ತ, ಕರ್ನಾಟಕಕ್ಕೆ ಮುಂಚೆ ಅದು ನನಗೆ ಗೊತ್ತಾಗಿದೆ ಈ ಸಿನಿಮಾದ್ರಿಂದಲೇ. ಕರ್ನಾಟಕಕ್ಕೆ ಮುಂಚೆ ಗೇಟ್ ಅಂತ ಒಂದು ಹೆಸರಿತ್ತಂತೆ. ಸೊ ಗೇಟ್ ಫೈಲ್ಸ್ ಅನ್ನೋ ಒಂದು ಚಾನಲ್ನ ಓನರ್ ನಾನು. ಅದರಲ್ಲಿ ಯಾವಾಗ ನೋಡ್ಕೊಂಡು ನೀವು ನೋಡಿರ್ತೀರ ಎಲ್ಲರೂ, ಒಂದು ಟ್ರೋಲ್ ಕೂಡ ಆಗಿತ್ತು ಆಂಟಿ ಆ ಥರ ಎಲ್ಲ. ಸೊ ಕ್ಯಾಮ್ರಾ ಇಟ್ಕೊಂಡು ತಿರ್ತಾ ಇರ್ತೀನಿ. ನನಗೇನು ಅಂತ ಹೇಳಿದ್ರೆ, ನನ್ನ ಕ್ಯಾರೆಕ್ಟರ್ ಒಂದೇ ಇರೋದು ವಿಷಯ, ಎಲ್ಲಾದರೂ ಏನಾದರೂ ಒಂದು ನಡೆದ್ರೆ ಅದನ್ನು ಬೇರೆ ಪೇಪರ್ ಅವ್ರು ಹಾಕೋಕ್ಕೆ ಮುಂಚೆ ನನ್ನ ಈ ಚಾನಲಲ್ಲಿ ಟೆಲಿಕಾಸ್ಟ್ ಆಗಬೇಕು, ಎಕ್ಸ್ಕ್ಲೂಸಿವ್ ಆಗಿ ನಾನೇ ಅದನ್ನು ತೋರಿಸಿರ್ಬೇಕು. ನನಗೆ ಅದರಿಂದ TRP ಬರುತ್ತೆ, ನಾನು ದೊಡ್ಡವನಾಗಬೇಕು ಅನ್ನೋದಕ್ಕೋಸ್ಕರ. ಆದರೆ ಅದು ಒಂದು ತಪ್ಪು ಕೆಲಸವೂ ಕೂಡ, ನಾನು ಹೆಲ್ಪ್ ಮಾಡೋಕ್ಕೂ ಹೋಗಲ್ಲ ಯಾರಿಗೂ. ಆ ಥರ ಒಂದು ಕ್ಯಾರೆಕ್ಟರ್. ನನಗೆ ಫೋಕಸ್ ಇರೋದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಬೆಳೆಸೋದ್ರ ಮೇಲೆ. ಬಟ್ ಅದು ಯಾಕೆ, ಅದ್ರ ಹಿಂದೆ ಏನಿದೆ ಅದೆಲ್ಲವೂ ಸ್ಟೋರಿ ರಿವೀಲ್ ಆಗಿ ಗೊತ್ತಾಗುತ್ತೆ. ಬಟ್ ಆ್ಯಸ್ ಪ್ರೆಸೆಂಟ್ ಆ ಕ್ಯಾರೆಕ್ಟ್ರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈಗ ಟ್ರೈಲರ್ ಬರುತ್ತೆ, ಟ್ರೈಲರ್ ಬಂದಾಗ ಒಂದು ಕಡೆ ಅಷ್ಟು ಕಡೆ ಮಾತುಕತೆ ಎಲ್ಲ ಕಡೆನೂ ಚರ್ಚೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಈ ಸಿನಿಮಾ ಏನು ಕಾಶ್ಮೀರ್ ಫೈಲ್ಸ್ ಥರ ಇದೆಯಾ, ಅಥವಾ ರೀಸೆಂಟಾಗಿ ಬಂದ ಕೇರಳ ಸ್ಟೋರಿ ಥರ ಇದೆಯಾ, ಅಥವಾ ಇದು ಮತ್ತೊಂದು ಏನಾದರೂ ಕರಾವಳಿ ಸ್ಟೋರಿನ ಅಂತ ಹೆಡ್ಲೈನ್ಸ್ ಕೂಡ ಎಲ್ಲ ಪೇಪರಲ್ಲಿ ಬಂದಿದೆ. ನಿಮಗೆ ಯಾವ ಥರ ರೆಸ್ಪಾನ್ಸ್ ಬಂತು ಟ್ರೈಲರ್ ಎಲ್ಲ ಬಂದ? ನನಗೆ ತುಂಬ ಜನ, ನೀನಿದೆಯಾ ಈ ಸಿನಿಮಾದಲ್ಲಿ, ನೀನು ಹೇಗಿದೆಯಾ ಅಂದರೆ ಇಂಡೈರೆಕ್ಟಾಗಿ ಸಿನಿಮಾದ ಸ್ಟೋರಿಯನ್ನು ಕೇಳೋಕ್ಕೆ ತುಂಬ ಜನ ಟ್ರೈ ಮಾಡಿದರು. ಅಫ್ಕೋರ್ಸ್ ನಮ್ಗೆ ಗೊತ್ತಿರುತ್ತೆ, ಯಾಕಂದರೆ ಮಂಗಳೂರು ಚಿಕ್ಕ ವಿಷಯ, ಚಿಕ್ಕ ಊರಲ್ಲಿ ಎಲ್ಲರಿಗೂ ಫ್ರೆಂಡ್ಶಿಪ್ ಆಗಿರ್ತಾರೆ. ನಮಗೆಲ್ಲ ಇದು ಕ್ಯಾಸ್ಟಿದವರು ಫ್ರೆಂಡ್ಸ್ ಆಗಿರ್ತಾರೆ. ಸೊ ಅವರೆಲ್ಲ ಕೇಳಿದ್ರು. ಬಟ್ ನಾನು ನನ್ನ ಸೈಡಿಂದ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾ ನೋಡಿದ ಎಂಡ್ ಆದಮೇಲೆ, ಇದು ಕಾಶ್ಮೀರ್ ಫೈಲ್ಸು ಆಗ್ಬೋದು, ಕೇರಳ ಫೈಲ್ಸು ಆಗ್ಬೋದು, ಅವರವರು ನೋಡುವ ದೃಷ್ಟಿಯಿಂದ ಅಷ್ಟೇ. ಆದರೆ ಈ ಸಿನಿಮಾ ಎಂಡಲ್ಲಿ ಸಾರುವುದು ಸಾಮರಸ್ಯವನ್ನು ಮಾತ್ರ. ಎಲ್ಲರೂ ಚೆನ್ನಾಗಿ ಬದುಕಿ, ಎಲ್ಲರೂ ಚೆನ್ನಾಗಿ ಬಾಳಿ, ಜೀವ ಅನ್ನೋದು ಎಲ್ರಿಗೂ ಇರೋದು ಒಂದೇ. ರಕ್ತದ ಅಂದರೆ ಕಲ್ಲರ್ ಕೂಡ ಒಬ್ಬರು, ಎಲ್ಲರಿಗೂ ಅದು ಸೇಮ್ ಇರೋದು, ರೆಡ್ ಕಲರಲ್ಲಿ ಇರೋದು. ಸೊ ಎಲ್ರಿಗೂ ಈ ಜಾತಿ ಭೇದವನ್ನೆಲ್ಲ ಬಿಟ್ಟು ಎಲ್ಲರೂ ಸೇರಿ ಬದುಕೋಣ ಅಂತ ಹೇಳೋದೇ ಒಂದು ವಿಷಯ. ಅದು ಒಂದು ಪ್ಯಾಕ್ಟ್ ಅಷ್ಟೇ, ಒಂದು ಲೈನಪ್. ಮಿಕ್ಕಿದ ಲೈನಪ್ ಎಲ್ಲ ಬೇರೆ ಬೇರೆ ರೀತಿ ಲೈನಪ್ಗಳೆಲ್ಲ ಇದೆ. ಅದು ತುಂಬ ಬೇರೆ ಬೇರೆ ವಿಷಯಗಳು, ತುಂಬ ವಿಷಯಗಳಿದೆ. ಅದನ್ನೆಲ್ಲ ತೋರ್ಸೋಕೆ ಹೋದರೆ ಟ್ರೈಲರಲ್ಲಿ ಸಿನಿಮಾ ಹೇಳ್ದಂಗೆ ಆಗುತ್ತೆ. ಸೊ ಅವ್ರ ಸಿನಿಮಾದಲ್ಲಿ ನಾನು ಆ ಒಂದು ಏನು ಹೇಳಿದ್ದೇನೆ, ಆ ಒಂದು ಪ್ಯಾಟರ್ನ್ನ ಮಾತ್ರ ಇಟ್ಕೊಂಡು ಸಿನಿಮಾದ ಟ್ರೈಲರನ್ನು ರಚಿಸಿದ್ದಾರೆ. ಸೊ ವಿ ನೀಡ್ ಸಮ್ ಲೈಕ್, ಕೆಲವು ಸರಿ ಬೇಕಾಗುತ್ತೆ ಸಿನಿಮಾಗಳಿಗೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ಬೇಕಾಗುತ್ತಲ್ವ. ಸೊ ಅದನ್ನೆಲ್ಲ ನೋಡಿಕೊಂಡು ವಿಳುಮಲಂಜು ಸರ್, ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೀನಿ, ಆ ಥರನೇ ಅಂದ್ಕೊಂಡಿದ್ದೆ. ಸೊ ಹೀ ಈಸ್ ಪ್ಲ್ಯಾನಿಂಗ್ ಫಾರ್ ಸಮಥಿಂಗ್.
ಅವ್ರು ಯಾವುದಕ್ಕೊಂದು ದೊಡ್ಡದಕ್ಕೆ ರೆಡಿ ಆಗಿದ್ದಾರೆ. ಸೊ ಈ ಪ್ಲಾನಿಂಗ್ ಫಾರ್ ಸಮಥಿಂಗ್. ಬಟ್ ನನ್ನ ಪ್ರಕಾರ ಸಿನಿಮಾ ನೋಡ್ಕೊಂಡು ಬಂದವರು ಟ್ರೈಲರಲ್ಲಿ ಏನೆಲ್ಲ ಇಂಪ್ಯಾಕ್ಟ್ ತಗೊಂಡಿದ್ರು ನೋಡಿ. ಕಾಂತಾರ ಬರುವಾಗಲೂ ದೈವದ್ದು ಬಂದು ಕೂಡಲೇ ಕೆಲವರೆಲ್ಲ ಬೈಯಕ್ಕೆ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ರು. ಲೈಕ್ ಬರಲಿ ಸಿನಿಮಾ, ಇವ್ರನ್ನ ಕಳಿಸೋಣ, ಹೇಗೆ ದೈವನೆಲ್ಲ ಅಲ್ಲಿ ತಗೊಂಡು ಹೋದ್ರು ಅಂತ. ಅಂಥವರೇ ಚಪ್ಪಲಿ ಬಿಟ್ಟು ಕೈ ಮುಕ್ಕೊಂಡು ಬಂದಿದ್ದಾರೆ. ಸೊ ಹೇಳೋಕ್ಕಾಗಲ್ಲ, ಸಿನಿಮಾದ ಟ್ರೈಲರ್ನ ಇಟ್ಕೊಂಡು ಯಾವತ್ತೂ ಸಿನಿಮಾನ ಜಡ್ಜ್ ಮಾಡೋಕ್ಕೆ ಆಗಲ್ಲ. ಅಲ್ಲಿ ಆ ಸಿನಿಮಾದಲ್ಲಿ ಅದೆಲ್ಲ ಇಲ್ಲದೆ ಬೇರೇನೂ ಇರ್ಬೋದು. ಸೊ ಸಿನಿಮಾವನ್ನು ನೋಡಿ, ಸಿನಿಮಾ ನೋಡಿದ ಮೇಲೆ ಅದ್ರದ್ದು ಏನು ಇಂಪ್ಯಾಕ್ಟ್ ಆಗುತ್ತೆ ಅದು ಹಾಗೇ ಆಗುತ್ತೆ ಖಂಡಿತವಾಗ್ಲು. ಸೊ ಸಿನಿಮಾ ನೋಡಿದ ಮೇಲೆ ಇನ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ವಿ ಆರ್ ಆಲ್ ನಾವು ಪಬ್ಲಿಸಿಟಿ ಕೊಡ್ತಾ ಇದ್ದೀವಿ, ನೀವು ಅದ್ರ ಕಷ್ಟಪಡ್ತಾ ಇದ್ರಿ, ಎಲ್ಲೂ ಜನಗಳಿಗೆ ತಲುಪಿಸೋಕ್ಕೆ ಇದು ಮಾಡ್ತಾಯಿದ್ದೀರಿ. ಇನ್ಮೇಲೆ ಜನಗಳು ಅದನ್ನು ಬಂದು ಅವರವರ ರೀತಿಯಿಂದ ಸಿನಿಮಾಗಳು ನೋಡಿ ಆಮೇಲೆ ಏನಾಗುತ್ತೆ ಅಂತ ನೋಡಬೇಕಷ್ಟೆ. ಅವರವರ ಸಿನಿಮಾದಲ್ಲಿ ನೋಡಿದಾಗ ಅವರಿಗೆ ಇಲ್ಲ ನಾವು ಕೋಮಗಲಭೆ ಮಾಡಲಿಕ್ಕೆ ಅಂತಲೇ ಸಿನಿಮಾ ಮಾಡಿರೋದಾ, ಇಲ್ಲ ಅಲ್ಲ ಅದಲ್ಲ ನಾವು ಸಾಮರಸ್ಯವನ್ನು ಸಾರೋಕ್ಕೆ ಸಿನಿಮಾ ಮಾಡಿರೋದು ಅಂತ ಅವ್ರಿಗೆ ಅರ್ಥ ಆಗೇ ಆಗುತ್ತೆ ಖಂಡಿತವಾಗ್ಲು. ನಾವು ಏನು ಅಂತ ಒಂದು ಥೀಮ್ ಇಟ್ಕೊಂಡು ಮಾಡಿದ್ದೀವಿ ಅಂತ ನಮಗೂ ಗೊತ್ತು. ಸೊ ಸಿನಿಮಾ ಮಾಡಾದ್ಮೇಲೆ ಜನಗಳು ಕೇಳೋ ಕ್ವಶನ್ಗೆ ಉತ್ತರ ಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ಉತ್ತರ ಕೊಟ್ಟರೆ ಇವಾಗ ಸ್ಟೋರಿನ ಬಿಟ್ಕೊಡ್ಬೇಕಾಗುತ್ತೆ. ಎಲ್ಲೋ ಒಂದು ಜಾಗದಲ್ಲಿ ಕೆಲವು ಕೀ ಪಾಯಿಂಟ್ ಇಟ್ಟಿರ್ತೀವಿ, ಆ ಕೀ ಪಾಯಿಂಟ್ನ ಓಪನ್ ಕೊಡಬೇಕಾಗುತ್ತೆ. ಸೊ ಅದೆಲ್ಲ ಇವಾಗ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸಿನಿಮಾ ನೋಡಿದ ಮೇಲೆ ಖಂಡಿತವಾಗ್ಲೂ ಯಾರೂ ಏನು ಮಾತಾಡಲ್ಲ. ಖಂಡಿತವಾಗ್ಲೂ ಈ ಸಿನಿಮಾನ ನೀಟಾಗಿ ನೋಡಿ, ಇಲ್ಲ ಈ ಸಿನಿಮಾದಲ್ಲಿ ಏನೂ ಆ ಥರ ಇಲ್ಲ, ಸಿನಿಮಾದಲ್ಲಿ ಒಳ್ಳೆಯದನ್ನೇ ಹೇಳಿದ್ದಾರೆ ಅಂತೇಳಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ನನಗೊಂದು ನಂಬಿಕೆ. ಅದು ಆಗುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಸರಿ ಬೂಮ್ ಟೈಮಲ್ಲಿ ಏನು ಮಾಡಿದ್ರು ಚೆನ್ನಾಗಿರುತ್ತೆ ಅಂತೆ. ನಿಮ್ಮೆಲ್ಲ ಅಭಿಮಾನಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರೋದ್ರಿಂದ ಸೊ ಖಂಡಿತವಾಗ್ಲೂ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಈಗ ಕಾಂತಾರದಲ್ಲಿ ಗುರುವನಿಗೆ ಹೀರೋಯಿನ್ ಅಂತ ಇರಲಿಲ್ಲ, ಈ ಸಿನಿಮಾದಲ್ಲಿ ಹರ್ಷಿಕಾ ಪೂರ್ಣಚ್ ಬೇರೆ ಕಷ್ಟ ಇದೆ ನೋಡಿ. ಹೀರೋಯಿನ್ ಅಂತ ಇದ್ರು ಕೂಡ ಹರ್ಷಿಕಾ ಪೂರ್ಣಚ್ ಅವ್ರು ಯಾವಾಗಲೂ ಹೇಳ್ತಾರೆ ಹೀರೋಯಿನ್ ಅಂತ ಕೊಟ್ಟಿದ್ದಾರೆ, ಆದರೆ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಒಂದು ಸೀನ್ ಕೊಟ್ಟಿಲ್ಲ ಅಂತ. ಸೊ ಇದರಲ್ಲಿ ಹೀರೋಯಿನ್ ಹೌದು, ನನ್ನ ಜೋಡಿ, ನನ್ನ ವೈಫ್ ಕ್ಯಾರೆಕ್ಟರ್ ಅವರು ಅದರಲ್ಲಿ. ಬಟ್ ಯಾಕೆ ವೈಫ್ ಅವ್ರು ಏನು ಕೆಲಸ ಮಾಡ್ತಿರ್ತಾರೆ, ನಾನೇನು ಕೆಲಸ ಮಾಡ್ತಿರ್ತೀನಿ, ನಾನು ಯಾಕೆ ಅವ್ರ ಜೊತೆ ಇರೋದಿಲ್ಲ, ಅದೆಲ್ಲ ಒಂದು ಸ್ಟೋರಿಯಲ್ಲಿ ಹೋಗಿದೆ. ಸೊ ನಾನು ಯಾವತ್ತೂ ವಿನಬಳಜಿ ಸರ್ ಹತ್ರ ಹೇಳ್ತಾ ಇರ್ತೀನಿ, ಒಂದು ರೊಮ್ಯಾನ್ಸ್ ಸೀನ್ ಇರ್ಬೋದಿತ್ತಲ್ಲ ಸರ್, ಒಂದೇ ಒಂದು ಗುರುವನಾಗಿ ಒಂದು ಆ ಕ್ಯಾರೆಕ್ಟ್ರಿಂದ ಈ ಕ್ಯಾರೆಕ್ಟರ್ ಹೊರಗಡೆ ಬರ್ತಾ ಇದೆ, ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾಗ್ತಿಲ್ಲ ಗುರುವನಿಗೆ ಸ್ವರಾಜ್ ಅವರಿಗೆ ಒಂದು ರೊಮ್ಯಾನ್ಸ್ ಕೂಡ ಮಾಡೋಕ್ಕಾಗುತ್ತೆ, ಬರೀ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ಮಾತ್ರ ಅಲ್ಲ ಅಂತ. ಬಟ್ ಇದರಲ್ಲೂ ಆ ಭಾಗ್ಯ ಸಿಗಲಿಲ್ಲ ನಮಗೆ. ಪರವಾಗಿಲ್ಲ, ನೋಡು ಇನ್ನೊಂದು ಸಿನಿಮಾ ಯಾರಾದರೂ ಈ ಇಂಟರ್ವ್ಯೂ ನೋಡಿ ಯಾರಾದರೂ ರೊಮ್ಯಾಂಟಿಕ್ ಸಿನಿಮಾಕ್ಕೆ ನಮ್ಮನ್ನು ಕರಿಬೋದಾ ಅಂತ. ಸೊ ನೀವು ಪರ್ಸನಲಿ ಒಬ್ಬ ಆಡಿಯನ್ಸ್ ಆಗಿ ಬೇರೆ ಸಿನಿಮಾಗೋಸ್ಕರ ಎಷ್ಟು ಕಾಯ್ತಾ ಇದ್ದೀರಿ? ಖಂಡಿತ ಹೋಗ್ಲು ಕಾಯ್ತಾ ಇದ್ದೇನೆ. ಯಾಕೆಂದರೆ ಮೊನ್ನೆ ನಾನು ತುಳು ಫಿಲ್ಮ್ ಅವಾರ್ಡ್ ಫಂಕ್ಷನಲ್ಲಿ ನಿಂತ್ಕೊಂಡು ನೋಡಿ ಕೆಳಗಡೆ ಬಂದಾಗ ನನ್ನ ಹತ್ರ ತುಂಬ ಜನ ಕೇಳಿದ್ರು, ಇಷ್ಟು ಟ್ರೈಲರ್ ಎಲ್ಲ ಬಂತು, ಇದರಲ್ಲಿ ಇಷ್ಟು ಜನ ಪ್ಲೇ ಮಾಡಿದ್ರು, ನಿಮ್ಮ ಟ್ರೈಲರೇ ಚೆನ್ನಾಗಿದೆ, ಅಲ್ಲಿ ಯಾರೂ ಹೇಳಿಲ್ಲ ನಿಮ್ಮನ್ನು ನಾನು ನೋಡಿದ್ವಿ ಅಂತ. ಬಿಕಾಸ್ ಆ ಟ್ರೈಲರೇ ನನ್ನ ಪಾರ್ಟ್ ಚಿಕ್ಕದಿದ್ದು. ಬಟ್ ಆ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟು ಬೇರೆ ತುಂಬ ವಿಷಯಗಳನ್ನ ಆ ಟ್ರೈಲರಲ್ಲಿ ಹಾಕಿದ್ರು. ಕೆಳಗಡೆ ಬಂದಾಗ ಕೆಲವರು ಕೇಳಿದ್ರು ನೋಡಿ, ಆವಾಗ ನನಗೆ ಆಡಿಯನ್ಸ್ ಆಗಿ ನನಗೆ ಫೀಲ್ ಆಗ್ತಿತ್ತು, ಇಲ್ಲ ಯಾಕಂದ್ರೆ ನನಗೆ ಗೊತ್ತಿಲ್ವಲ್ಲ ಸರ್ ಸಿನಿಮಾ ಹೇಗಿದೆ ಅಂತ. ಹ್ಯಾವ್ ಟು ಸಿ. ಸೊ ಪ್ರೀಮಿಯರ್ ಯಾವಾಗ ಬರುತ್ತೆ, ಪ್ರೀಮಿಯರ್ ದಿವಸ ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ ಹೋಗೋಕ್ಕಾದರೆ ಪುಣ್ಯವಂತ ನಾನು. ಯಾಕಂದರೆ ನೀವು ನೋಡೋಕ್ಕೆ ಮುಂಚೆ ಸಿನಿಮಾ ನಾನೊಂದ್ಸರಿ ನೋಡಿಬಿಟ್ರೆ ನನಗೊಂದ್ಸರಿ ಧೈರ್ಯ ಬಂದುಬಿಡುತ್ತೆ. ಸೊ ನಾನು ನಿಮ್ಮ ಜೊತೆ ಸೇರಿಕೊಂಡು ಇಡೀ ಆಡಿಯನ್ಸ್ ಜೊತೆ ಸೇರಿಕೊಂಡು ಯಾರೆಲ್ಲ ಬೇರೆ ಸಿನಿಮಾ ಟ್ರೈಲರ್ ನೋಡಿದ್ದಾರೆ ಅವರಷ್ಟೇ ಈಗರಾಗಿ ನಾನು ಕೂತ್ಕೊಂಡಿದ್ದೀನಿ. ಐಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಫೈನಲಿ ಕರ್ನಾಟಕದಾದ್ಯಂತ ಟ್ರೈಲರ್ ನೋಡಿದರೆ 10 ಲಕ್ಷಕ್ಕೂ ಹೆಚ್ಚಿನ ಮಂದಿ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾರೆ. ಹಾಗೆಯೇ ಸಿನಿಮಾ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಸಾಕಷ್ಟು ಜನ, ಸಂಘಟನೆಯವರು, ಅವರು ಇವರು ಕೂಡ ಕಾಯ್ತಾ ಇದ್ದಾರೆ. ಸೊ ಓವರಾಲ್ ಆಗಿ ಕರ್ನಾಟಕದ ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ಗೆ ಒಬ್ಬ ಕಲಾವಿದನಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾನು ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ, ಸಿನಿಮಾದವರು ಸಿನಿಮಾ ಮಾಡುವಾಗ ಕೆಲವು ಸಿನಿಮಾಗಳಿರ್ಬೋದು ನಿಮಗೆ ಆ ರಿಯಲ್ ಟ್ರುತ್ನ ತರ್ತಾರೆ. ಯಾಕಂತ ಹೇಳಿದ್ರೆ ಇದೇ ಸತ್ಯ, ಕಹಿ ಸತ್ಯ ನಿಮ್ಗೆ ಅರ್ಥ ಆಗಲಿ ಅಂತ. ಈಗ ಕೇರಳ ಫೈಲ್ಸ್ ಅಲ್ಲಿ ನಡೆದಿರುವಂಥ ನೈಜ ಘಟನೆಗಳನ್ನು ಜನಗಳಿಗೆ ತಲುಪಿಸ್ಲಿಕ್ಕೋಸ್ಕರ ಮಾಡಿರೋದು. ಕಾಶ್ಮೀರದಲ್ಲಿ ಆ ಥರ ಆಗಿರೋದು ನಮ್ಗೆ ವಿಷಯನೇ ಗೊತ್ತಿಲ್ಲ. ಕಾಶ್ಮೀರ ಫೈಲ್ಸ್ ನೋಡಾದ್ಮೇಲೆ ನಮ್ಗೆ ಗೊತ್ತಾಗಿದ್ದು, ಅಯ್ಯೋ ಕಾಶ್ಮೀರದಲ್ಲಿ ಇಂಥ ಒಂದು ದಾರುಣ ಸ್ಥಿತಿಗೆ ತಂದಿದ್ರ ಇವರು ಅಂತ. ಈ ಸಿನಿಮಾದಲ್ಲಿ ನಾವು ಯಾವುದೂ ಆ ಥರ ತೋರಿಸ್ಲಿಕ್ಕೆ ಹೊರಟಿದ್ದಲ್ಲ. ಈ ಸಿನಿಮಾದಲ್ಲಿ ತೋರಿಸ್ಲಿಕ್ಕೆ ಹೊರಟಿದ್ದು ಲೈಫಲ್ಲಿ ನಾರ್ಮಲಾಗಿ ನಡೆದಿರೋ ವಿಷಯ, ಅದರಲ್ಲಿ ಕೆಲವು ಕಾಲ್ಪನಿಕ ವಿಷಯಗಳು. ಇದು ಯಾರ ಲೈಫ್ಗೂ ಇಂಪ್ಯಾಕ್ಟ್ ಆಗೋದಿಲ್ಲ. ಸಪೋಸ್ ಆದರೂ ಕೂಡ ಅದು ಹೌದು ಹಾಗಾಗಿದೆ ಅನ್ನೋದನ್ನು ತಿಳ್ಕೊಂಡು ಸೈಲೆಂಟಾಗಿ ಇರ್ತಾರೆ. ಸೊ ನಾವು ಅದೇ ಹೇಳಿದ್ನಲ್ಲ, ನಾವು ಅದಕ್ಕೆ ಮುಂಚೆ ಚರ್ಚೆ ಮಾಡೋ ಬದಲು ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ಬಂದು ಒಂದು ದಿವಸ ಕೂತ್ಕೊಂಡು ನೋಡುವ, ಆಮೇಲೆ ನಮಗೇನು ಅನಿಸುತ್ತೆ ಆಮೇಲೆ ಮಾತಾಡುವ. ನನ್ನ ಪ್ರಕಾರ ಮಾತಾಡಲಿಕ್ಕೆ ಏನೂ ಇರೋದಿಲ್ಲ. ಒಂದು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಇಲ್ಲ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ಮ ಪ್ರಕಾರ ನಮ್ಮ ಮಗು ಅದು, ನಮಗೆ ನಮ್ಮ ಮಗು ಚಂದವೇ. ಸೊ ನಮ್ಮ ಪ್ರಕಾರ ನಾವು ಮಾಡಿದ ಸಿನಿಮಾ ಎಲ್ಲ ಹಿಟ್ ಆಗಬೇಕು ಅಂತಲೇ ನಾವು ಮಾಡೋದು. ಸೊ ನಮ್ಮ ಪ್ರಕಾರ ಸಿನಿಮಾ ಹಿಟ್ ಆಗಬೇಕು, ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನಮಗೆ, ಹಿಟ್ ಮಾಡಿಸ್ತೀರ ಅನ್ನೋ ಕೂಡ ನಂಬಿಕೆ ಇದೆ. ಬಟ್ ನಿಮ್ಮ ಪ್ರಕಾರ ನೀವು ಸಿನಿಮಾ ನೋಡೋಕ್ಕೆ ಮುಂಚೆ ಯಾವ ವಿಮರ್ಶೆಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದ್ರೆ ಅಲ್ಲಿ ನಮಗೆ ಬಾಯ್ಬಿಟ್ಟು ನಮಗೆ ಹೇಳಿಕೂ ಆಗೋದಿಲ್ಲ. ಸಿನಿಮಾ ಬಂದು ನೋಡಿ, ಸಿನಿಮಾಗಳಾದಮೇಲೆ ನನ್ನ ಪ್ರಕಾರ ನೋಡಿ, ಕೆಲವು ಜಾಗದಲ್ಲಿ ಕೆಲವು ವಿಷಯಗಳನ್ನ ನಾವು ತುಂಬ ಹೈಪಾಗಿ ತಗೊಂಡ್ರೆ ಈತೇನಾ ಅಂತ ಅನಿಸ್ಬಿಡುತ್ತೆ ಕೆಲವು ಸರಿ. ಹಾಗೆಯೂ ಆಗ್ಬೋದು. ಸೊ ಸಿನಿಮಾ ಬರಲಿ, ನಿಮ್ಗೆಲ್ಲರಿಗೂ ಒಂದೇ ಒಂದು ಕೇಳ್ಕೊಳ್ತೀನಿ ನಾನು, ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ನೋಡಿ. ಅದರಲ್ಲಿ ಯಾರು ನೋಡಿ, ಈಗ ಕೆಲವರು ಕಳ್ಳರ ಸಿನಿಮಾ ಮಾಡ್ತಾರೆ, ಕೆಲವರು ರೇಪ್ದು ಸಿನಿಮಾ ಮಾಡ್ತಾರೆ. ಅದೆಲ್ಲ ಪ್ರಚೋದನೆಗಳಲ್ಲ, ಕೆಲವು ನಡೆದಿರೋ ವಿಷಯಗಳನ್ನ ಜನಗಳಿಗೆ ತೋರಿಸೋದು. ಯಾಕೆಂತ ಹೇಳಿದ್ರೆ ಅದರಲ್ಲಿ ಒಂದು ಒಳ್ಳೆ ವಿಷಯ ಇರುತ್ತೆ. ನಾವು ಹುಡುಗಿರನ್ನ ರೇಪ್ ಮಾಡಿದ್ದು ಒಂದು ತೋರಿಸೋದ್ಕೊಳ್ಳೆ ನಾವೇನು ಅನ್ಕೊಳ್ತೀವಿ ಅಂತ ಹೇಳಿದ್ರೆ, ಅಯ್ಯೋ ರೇಪಿದ ಸಿನಿಮಾ ನಾವು ನೋಡಬಾರ್ದು.
ಆ ರೇಪ್ ಆಗೋಕ್ಕೆ ಆ ಹುಡುಗಿ ಮಾಡಿರೋ ತಪ್ಪೇನು, ಆ ರಾತ್ರಿ ಅಷ್ಟೊತ್ತಿಗೆ ಯಾಕೆ ಹೋದ್ಲು, ಇಂಥ ಕೆಲವು ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಸಿನಿಮಾ ಮಾಡೋದು ನಾವು. ರೇಪ್ನ ತೋರಿಸ್ಬಿಟ್ಟು ಆ ಥರ ಕೆಲವು ಎಲ್ಲ ಸಿನಿಮಾಗಳು ಅಷ್ಟೇ. ಇವಾಗ ತಪ್ಪು ಮಾಡಿದವ್ರಿಗೆ ಹೊಡಿಯೋ ಸಿನಿಮಾಗಳಿದೆ, ಪೊಲೀಸವರು ಹೊಡಿಯೋದು, ಆ ಹೊಡಿಯೋದು ನಮ್ಗೆ ನೋಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ವಿಷಯ ಏನು ಅಂತ ಹೇಳಿದ್ರೆ ತಪ್ಪು ಮಾಡಿದಾನೆ ಅವನು, ತಪ್ಪು ಯಾಕೆ ಮಾಡಬೇಕು ಅನ್ನೋದನ್ನು ತೋರಿಸೋದು ಸಿನಿಮಾದಲ್ಲಿ. ಸೊ ಸಿನಿಮಾದಲ್ಲಿರುವಂಥ ಕೀ ಪಾಯಿಂಟ್ನ ತಗೊಳ್ಳಿ, ಒಳ್ಳೆ ಪಾಯಿಂಟ್ನ ತಗೊಳ್ಳಿ, ಹಾಳು ಪಾಯಿಂಟ್ನೆಲ್ಲ ಬಿಟ್ಬಿಡಿ, ಯಾವುದು ಬೇಡ ನಮಗೆ. ಸೊ ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ನೋಡಿ. 16 ತಾರೀಕಿಗೆ ರಿಲೀಸ್ ಆಗುತ್ತೆ ಸಿನಿಮಾ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ಆಶೀರ್ವಾದ ಇದ್ದರೆ ಇದು ಕೂಡ ಪ್ಯಾನ್ ಇಂಡಿಯಾ ಆಗಿ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗಬೇಕು. ಎಲ್ಲರೂ ನಮ್ಮ ಕರ್ನಾಟಕದ ಎಲ್ಲರೂ, ಅಂದರೆ ತುಳುನಾಡಲ್ಲಿರುವ ಹೆಚ್ಚಿನ ಜನ ಇದರಲ್ಲಿದ್ದಾರೆ, ತುಳುವರಿದ್ದಾರೆ, ಅವರೆಲ್ಲರೂ ಜೊತೆಗೆ ಸೇರಿ ಮಾಡಿರುವಂಥ ಸಿನಿಮಾ. ಇದು ಕೂಡ ಕಾಂತಾರದ ಲೆವೆಲಲ್ಲಿ ದೊಡ್ಡ ಲೆವೆಲಲ್ಲಿ ಹಿಟ್ ಆಗಲಿ, ಎಲ್ಲರ ಮನೆಯಲ್ಲಿ ಬೇರೆ ಅನ್ನೋ ಸಿನಿಮಾದ ಬಗ್ಗೆ ಮಾತುಕತೆ ಆಗಲಿ. ವಿಮರ್ಶೆಗಳು, ಚರ್ಚೆಗಳು ಏನೇ ಇದ್ದರೂ ಕೂಡ ಸಿನಿಮಾ ರಿಲೀಸ್ ಆದಮೇಲೆ ನೋಡೋಣ. 16 ತಾರೀಕಿಗೆ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋದನ್ನು ಯಾರು ಮರಿಬೇಡಿ. ಥ್ಯಾಂಕ್ ಯು ಸರ್, ನಿಮ್ಮ ಟೈಮಿಗೆ ಧನ್ಯವಾದಗಳು. ಸಿನಿಮಾ ಒಂದು ದೊಡ್ಡ ಹಿಟ್ ಆದರೆ ಮತ್ತೊಮ್ಮೆ ವಿಡಿಯೋ ಮಾಡಿ ನಮ್ಮ ವೀಕ್ಷಕರ ಜೊತೆ ನಂಬಿಕೆ ಇದೆ. ಯಾಕಂದರೆ ಇದೇ ಮಾತನ್ನ ನೀವು ಕಾಂತಾರದಲ್ಲಿ ಹೇಳೋಗಿದ್ರಿ, ದೊಡ್ಡ ಹಿಟ್ ಆಯಿತು, ಅದು ಮತ್ತೆ ಬಂದಿರಿ. ಖಂಡಿತವಾಗ್ಲೂ ಇದರಲ್ಲೂ ನನ್ನ ಒಂದು ಖುಷಿನ ಹಂಚ್ಕೊಳ್ಳೋಕ್ಕೆ ಮತ್ತೆ ಬರ್ತೀರಾ ಅಂತ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಹಾಗೆ ಎಲ್ಲರೂ 16 ತಾರೀಕಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು.